ನಿಮ್ಮ ಹತ್ರ ಬ್ಯಾಂಗ್ಳೂರಲ್ಲಿ 30-40 ಸೈಟ್ ಇದೆಯಾ? ನೀವು ಕೂಡ ರೆಂಟಲ್ ಪ್ಲಸ್ ಡುಪ್ಲೆಕ್ಸ್ ಮನೆನ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದ್ರೆ ವಿಡಿಯೋ ನೋಡ್ಕೊಂಡು ಬನ್ನಿ. It's not a house, it's a palace. The construction is so perfect. ಸರ್ ಹೇಳ್ದಂಗೆ 30-40 ಸೈಟಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಬೋದು ಅಂತ ಬಂದು ನೋಡಿದ್ಮೇಲೆ ಗೊತ್ತಾಗುತ್ತೆ. You have utilized all the space neatly. Yeah. You given parking area. You have put even lift also. 30-40. That is very important. ಚೆನ್ನಾಗಿದೆ. ನೆಕ್ಸ್ಟ್ ಅಕ್ಕಪಕ್ಕದ ಮನೆ ಬಂದಿರೋ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿದೆ. ಅನ್ಸುತ್ತೆ. And for 3 floors, very nice it has come. Good finishing, elevation ಎಲ್ಲ ಚೆನ್ನಾಗಿ.